ಬಯಸುತ್ತೇನೆ. ನೀನು ಹೇಳಿದಂತಹ ವರವನ್ನು ಅನುಗ್ರಹಿಸುತ್ತಾ ಇದ್ದೇನೆ. ಆದರೆ ಕಂದ, ಅದರ ಜೊತೆಯಲ್ಲಿ ಹೀಗೆ ನೀವು ಹೇಳಿದಾಗೆ ನಾನು ಯಾವ ತಪ್ಪನ್ನು ಮಾಡಲಿಕ್ಕೆ ಹೋಗುವುದು ಸಜ್ಜನಾಗಬೇಕು. ಆದರೆ ನನ್ನ ಪಕ್ಷದಲ್ಲಿ ಕೆಲವರು ಇದ್ದಾಗಮ್ಮ ರಕ್ಷಕರು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ನಾನೇನು ಮಾಡ್ಬೇಕಮ್ಮ? ಹೋಗಂತಾದರೆ ನಿನ್ನ ಮರಣಕ್ಕೆ ನಾನೇ ಕಾರಣನಾಗುತ್ತೇನೆ. ಆ ಅಕ್ಷರವೇ ಬಂದು ನಿನ್ನ ಎದೆಯನ್ನೇ ಭೂತ ಗಣಗಳಿಗೆ ಔತಣವನ್ನು ಪಡಿಸುತ್ತೇನೆ. ಮಗನೇ, ನಾನು ಹೇಳಿದಂತಹ ದಾರಿಯಲ್ಲಿ ನಡೆದಂತೆ ಹೋದಂತಾದ್ರೆ ನಿನ್ನ ಕೀರ್ತಿಯ ಪತಾಕೆ ಅದು ಏನೇರುತ್ತದೆ. ಹಾಗಾಗಿ ಹೇಳಿದಂತೆ ಮಾಡು, ಸಜ್ಜನರಾಗು, ದುಷ್ಟನಾಗಬೇಡ. ಇಗೋ ಶುಭವಾಗಲಿ.
ಮಾಡ ಎಲ್ಲಾದ್ರೂ ಅಸುರಪತಿ ಮುಂದೆ ಆದ್ರೆ ನನಗೆ ಸಾವು ಒಂದು ಯೋಚನೆ ಮಾಡಿ ವಹಿಸಬೇಕು. ಎಲ್ಲಿ ಹೊರವನ್ನು ಕರೆದವರಾಗಿದ್ದೇನೆ. ಈ ವಿಷಯದ ಮಂತ್ರಿಯಲ್ಲಿ ಹೇಳಬೇಕು. ನಿನ್ನ ಅರಸ ಹೇಗೆ ನಿನಗೆ ಚೆನ್ನಾಗಿ ತಿಳಿದಿದೆ? ಹೌದು, ನಾನು ಹೋದ ಕಾರ್ಯ ಯಾವತ್ತೂ ಸುಳ್ಳಾಗದಕ್ಕಿಂತ ಸಾಧ್ಯವೇ ಇಲ್ಲ. ಅಮ್ಮನನ್ನು ಪ್ರಾರ್ಥಿಸಿದೆ, ಭೈರವಿಯಾರವನ್ನು ಮಾಡಿದೆ, ಭೈರವಿಯನ್ನು ಸಿಕ್ಕಂತ ಕೊಟ್ಟಲ್ಲವರ ಲೋಕದ ಯಾವ ಪುರುಷನಿಂದ ನನಗೆ ಸೋಲೆಯಾಗದಲ್ಲಿ ಎನ್ನುವ ಹಾಗೆ ತಥಾಸ್ತು ಎಂದಿದ್ದಾಳೆ ಅಮ್ಮ. ಆದರೆ ಒಂದು ತೊಡಕುಂಟಾಯ್ತಲ್ಲ, ಯಾವುದು ನಮ್ಮ ಊರಿನವರು ಅಂದ್ರೆ ನೀವೆಲ್ಲವರು ಎಲ್ಲಾದ್ರೂ ಅನ್ಯಾಯ ಎಸಗಿದಂತಾದ್ರೆ ಅಥವಾ ನಾನೇ ಅನ್ಯಾಯ ಎಸಗಿದೆ ಎಂದಾದ್ರೆ ದುಡ್ಡರ ದಾರಿಯನ್ನು ಮಾಡಿದೆ ಎಂದಾದ್ರೆ ಆ ತಾಯಿಯನ್ನು ಬದುಕುತ್ತಾರೆ ಎನ್ನುವ ಹಾಗೆ ಹೇಳಿದ್ದಾರೆ. ಅದು ಮುತ್ತಿನ ಪ್ರಶ್ನೆ. ಹೌದಪ್ಪ, ಹಾಗಾಗಿ ನಾವು ಮಾಡ್ಲಿಕ್ಕಿಲ್ಲ. ಒಂದು ಕೆಲಸ ಉಂಟಲ್ಲ, ನಾಮವನ್ನು ಏರಬೇಕು. ಈಗ ನೀನು ಮಾಡಬೇಕಾದ ಕಾರ್ಯ ಏನು ಬಲ್ಲೆಯ? ಸೇನಾಧಿಪತಿಯಾಗಿದ್ದಿ ನೀನು. ಹೌದು, ಸಮಸ್ತ ಸೇನೆಯನ್ನು ಕೂಡಿಕೊಂಡು ಎಲ್ಲ ಸಿದ್ಧತೆ ಮಾಡು. ಆಯುಧ ಏನೆಲ್ಲ ಬೇಕೋ ಎಲ್ಲ ಸಿದ್ಧತೆ ಮಾಡು. ಒಳಗಿರ್ತಾರೆ. ಹಾಗಾದ್ರೆ ನಮ್ಮ ಸೈನ್ಯ ಸಿದ್ಧರಾಗಬೇಕಲ್ಲ.
ಮಾತ್ರ ಹೋಗುವುದಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಹಾಗೆ ಕೌನಹಾಸ ನಮ್ಮ ಜೊತೆಯಲ್ಲಿ ಬರ್ತಾರೆ. ಸೈನ್ಯ ಸಮೇತರಾಗಿ
ಬಿಟ್ಟು ಯುದ್ಧದ ಮುಖಾಂತರವಾಗಿ ಪಡೆಯುವುದಕ್ಕಾಗಿ ಮುಂದೆ ಬಂದರೆ ಹಿಡಿತ ವಜ್ರಾಜನಿಂದ ನಿನಗೆ ಇರುವಂತದ್ದು ಈ ಹೊತ್ತಿಗೆ ನಿನಗೆ ವಾಹನ ನನ್ನೊಟ್ಟಿಗೆ ಭೂಲೋಕಕ್ಕೆ ಬಾ, ಅಲ್ಲಿ ನಿಮಗೆ ಕೋಣನನ್ನು ಕೊಡ್ತೇನೆ. ಅದರ ಮೇಲೆ ಸವಾರಿ ಮಾಡು, ಕೋಣನನ್ನು ಓಡಿಸು. ಕೋಣ ಓಡಿಸಕ್ಕೆ ಗೊತ್ತು ನನಗೆ. ಅದಕ್ಕೆ ಬೇಕಾಗಿ ಇಲ್ಲಿರುವುದಲ್ಲ, ನೀನು ಅಲ್ಲಿಗೆ ಹೋಗಬೇಕು. ಇಲ್ಲಿಗೆ ನನ್ನಂತವ ಜನ ಸಂಶಯ ಇಲ್ವಾ? ಇವನಿಗೆ ಓಡುವುದೇ ಹೌದು ಅಂತ ಇದ್ರೆ ಮತ್ತೆ ಮಾತಾಡುದು ಯಾಕೆ? ನಮ್ಮೊಟ್ಟಿಗೆ ಕಾಡಿ ಯುದ್ಧವನ್ನು ಕೊಡುವುದು ಯಾಕೆ? ನಮ್ಮನ್ನು ಕಟಾಕ್ಷಣ ಮಾಡುವುದು ಮತ್ತೆ ಇವನ ಹಣೆ ಬರಹವೇ ಇಷ್ಟು. ಅಹಂಕಾರ ಮಾತನಾಡುತ್ತಾ ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನಾನು ಅಂತವ ಯಾಗ ಮಾಡಿದವ ಎನ್ನುವ ಹಾಗೆ ನಾನಾಗೆ ಯುದ್ಧ ನಡೆಸುವುದು. ಮಾಡಿಕೆ ಎಂತದ್ದಾಗುವುದಿಲ್ಲ. ಒಂದಾದ್ರೂ ದೇವತ ಹುಳ ಉಂಟ ಇಲ್ಲಿ? ನನ್ನ ಜೊತೆ ಬಂದವರು ಎಲ್ಲರೂ ಕೂಡ ವಯಸ್ಕ ಇದ್ದಂತೆ ಇದೆ. ನಮ್ಮ ಮನೆಯಾಗ ಸ್ವರ್ಗದ ಸುವವಿಷ್ಣುವನ್ನು ಏರಬೇಕು ಅಂತ ಎಲ್ಲರ ಮುಖದಲ್ಲಿ ಏನು ಸಂತೋಷ ನೋಡು, ಘೋಷವನ್ನು ಬೆಳಗಿಸ್ತಾ ಇದ್ದಾರೆ. ಸಿಂಹಾಸನ ಏನಿದೆ ಇದು ಬಳಿದೆ ಆಗಿದೆ. ಗಮನಿಸಿದ್ರೆ ಎಂತದವರು ಕೊರತಾದ ಹಾಗೆ ಗೊತ್ತಿಲ್ಲ. ಸರಿ ಸಿಟ್ಟಿಸೋಡು ಎಂತದು ಮೋಸ ಮಾಡಿ ಹೇಳುವಾಗ ನಿಮ್ಮ ಎಡಭಾಗದಲ್ಲಿ ಯಾರು ಬೇಕು? ಹೆಂಡತಿ ಬೇಕು. ಅಗತ್ಯ. ಯಾರ ಹೆಂಡತಿ? ಯಾರ ಹೆಂಡತಿ? ಆಗಬೇಕಂತ ನನ್ನದೇ ಹೆಂಡತಿ. ಈಗ ದೇವೇಂದ್ರ ನೀವೇ ಅಲ್ವಾ? ನಾನು ಇದನ್ನ ಕಾಯ್ತಾ ಇದ್ದವ. ದೇವೇಂದ್ರ ನೀವು ದೇವೇಂದ್ರ ಯಾರು? ಮೂರು ಲೋಕದ ಅಧಿಕಾರಿ. ಹಾಗಿದ್ರೆ ನಾನು ದೇವೇಂದ್ರ ಆಕಾರಕ್ಕೆ ಸ್ವರ್ಗದಲ್ಲಿರುವಂತಹ ಪ್ರತಿಯೊಂದು ವಿಚಾರವು ನನ್ನ ಅಧೀನಕ್ಕೆ ಹಾಗಿದ್ರೆ ನಿತ್ಯದಲ್ಲಿ ಹೊರವರ್ತನೆಯುವಂತಹ ಆಕಾರಕ್ಕೆ ದೇವೇಂದ್ರನ ಒಳವನ್ನು ನಡೆಸುವುದು ಯಾರು? ಸಚಿ. ಕಾಣುವುದಿಲ್ಲ. ಸಭೆಯಲ್ಲಿ ಎಲ್ಲಿಯಾದ್ರೂ ಇದ್ದಾರ? ಎಲ್ಲ ದೇವಾದಿ ದೇವತೆಗಳು ಓಡಿ ಹೋಗಿದ್ದಾರೆ. ಸಭೆಯಲ್ಲಿ ನಮ್ಮವರು ಬಿಟ್ಟಿಕ್ಕಿಲ್ಲ, ಎಲ್ಲಿ ಹೋದ್ರು? ಸಭೆಯಲ್ಲಿ ಶಚಿ ಇದ್ರೆ ನಾವು ಹುಡುಕಬೇಕಾ? ನೋಡಿದ ಅಕ್ಷಣ ಗೊತ್ತಾಗುತ್ತದೆ ಅವರ ಸ್ವರೂಪ ಅದು ನಮ್ಮವರ ಸ್ವರೂಪ, ಶಚಿಯ ಸ್ವರೂಪ ಒಂದು ವ್ಯತ್ಯಾಸ ಇದೆ. ನೋಡುವಾಗಲೇ ಅರ್ಥ
ಆಗುತ್ತದೆ. ಹೌದು. ಹಾಗಾದ್ದರಿಂದ ಸಭೆಯಲ್ಲಿ ಸಭೆಯಲ್ಲಿ ಇಲ್ಲ. ಹೌದು. ಮಂಗನಿಗೆ ಏಕೆ ಮಾಣಿಕ್ಯ ಅಗತ್ಯ ಇಲ್ಲ ಅಲ್ವಾ? ಅದರ ಬೇರೆ ಯಾರು ಮಂಗ ಯಾರು? ಹಾ. ದೇವೇಂದ್ರ. ದೇವೇಂದ್ರ. ಮಾಣಿಕ್ಯ ಯಾರು? ನೀವು. ಸಚಿ ಮಾಣಿಕ್ಯ. ಹೌದು. ಅದರಲ್ಲಿ ಸಂಶಯವೇ ಇಲ್ಲ. ಹಾ. ಆದ್ರೆ ದೇವೇಂದ್ರನ ಮಾಣಿಕ್ಯ ಇಷ್ಟವಾದ ಯಾರು? ಹಾ. ಸಚಿದೇವಿ ಇದ್ದದ್ದು. ಹೌದು. ಹಾಗಿದ್ರೆ ಹಾ. ಮಂಗನಿಗೆ ಏಕೆ ಮಾಣಿಕ್ಯವು? ಅಗತ್ಯ ಇಲ್ಲ. ಅವಶ್ಯಕತೆ ಇಲ್ಲ. ಹಾ. ಇನ್ನು ಆ ಮಾಣಿಕ್ಯ ಸೇರಬೇಕಾಗಿರುವಂತದ್ದು ಹಾ. ಈ ಸೂರಪ್ಪನಿಗೆ. ಹಾಗಾದ್ರೆ ಏನು ಮಾಡುದು? ಏನ್ ಮಾಡುದು? ಅವಳಷ್ಟು ಓದಿರ್ಲಿಕ್ಕಿಲ್ಲ. ನೋಡುವ, ನೀನೇ ಸ್ವರ್ಗದ ಸಕಲ ಭಾಗಗಳಿಗೂ ಹೋಗಿ ಸತಿ ಎಲ್ಲಿದ್ದಾಳೆ ಎನ್ನುವ ಹಾಗೆ ಹುಡುಕಿ ಮೂಲ ಹುಡುಕಬೇಕು. ಎಲ್ಲಾ ಕಡೆಯಲ್ಲಿ ತಿರುಗಾಟವನ್ನು ಮಾಡ್ತೇವೆ. ಮತ್ತೆ ನಿನಗೆ ತಿರುಗಾಟದ ಅನುಭವ ಉಂಟ. ಅದಕ್ಕೆ ಬೇಕಾದಷ್ಟು ಎಲ್ಲೆಲ್ಲಿ ಯಾರ್ಯಾರನ್ನು ಹೇಗೆ ಹೇಗೆ ನೋಡಬೇಕು ನಿನಗೆ ಸ್ಪಷ್ಟ ಕಲ್ಪನೆ ಉಂಟು. ಅದಕ್ಕೆ ನೀವು ನಮಗೆ ಮಂತ್ರಿ ಪದವನ್ನು ಕೊಟ್ಟದ್ದು ಹಿರಿಯವ ಬೇಕಂತ. ಆದ್ದರಿಂದ ಒಮ್ಮೆ ಹೋಗಿ ಎಲ್ಲಿಯಾದ್ರೂ ಸಚಿ ಕಂಡ್ರೆ ನಾನು ಹೇಳಿದ್ದೇನೆ ಹೇಳು ಬರ್ಬೇಕಂತೆ. ಒಂದು ವೇಳೆ ಬಾರದೇ ಇದ್ರೆ ಅವನಿಗೆ ಕೈ ಎಳ್ಕೊಂಡು ಬಾ. ನೋಡಿ, ನನ್ನ ಆಜ್ಞೆ. ನಿಮ್ಮ ಆದ್ಯತೆ ನಾನು ಹೋಗ್ತೇನೆ. ಹಾ. ನಮ್ಮ ಈ ದೇವಲೋಕದಲ್ಲಿ ಹಾ. ಯಾವ ಕಡೆ ಇದ್ದರೂ ಹಾ. ಹುಡುಕಿಕೊಂಡು ಬರ್ತೇನೆ. ದರ ತಕ್ಕದ್ದು ಒಂದು ವೇಳೆ ಇಲ್ಲದಿದ್ದರೆ ಪಾತಾಳವನ್ನು ಸೇರ್ತೇನೆ. ಪಾತಾಳ ಲೋಕದಲ್ಲಿದ್ದರೆ ಅಲ್ಲಿ ಹುಡುಕುತ್ತೇನೆ. ನೀನು ಪಾತಾಳಕ್ಕೆ ಹೋಗುವ ತಿಳಿಸಿ ಹೋಗ್ತೇನೆ. ಹೋಗ್ತೇನೆ. ನಾವು ಇಲ್ಲಿಗೆ ಬಂದು ಹೋಗ್ತೇವೆ. ಬಂದು ನಿಮಗೆ ತಿಳ್ತೇನೆ. ಹೌದಾ? ನೋಡಿ, ಇಲ್ಲೇ ಇರ್ಬೋದು. ಸರಿ. ಎಲ್ಲಿಯಾದ್ರೂ ಹುಡುಕಿ ನಿಮ್ಮ ಆದ್ಯತೆ ಹೋದೆ. ನಮ್ಮ ಈ ದೇವಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಸುತ್ತಾಡಿವೆ. ಒಂದು ಕಡೆಯಲ್ಲಿ ನೋಡುವಾಗ ಒಬ್ಬೊಬ್ಬರಾಗಿ ಕಣ್ಣೀರು ಸುರಿಸುತ್ತಾ ಇದ್ದಾರೆ. ನೋಡಿದೆ, ಹೋಗಿ ವಿಚಾರವನ್ನು ಹೇಳಿದೆ. ನಾನು ಬರುತ್ತಿಲ್ಲ ಅಂತ ಒಂದು ಮಾತು ಬಂತು. ಅದಕ್ಕೆ ನಾನು ಹೇಳಿದೆ, ನನ್ನ ದೊರೆತ ಹತ್ಯೆ ಆಗಿದೆ. ನನ್ನ ಜೊತೆಯಲ್ಲಿ ಬಂದರೆ ಮುಂದೆ ಬಾರದೆ ಇದ್ದೆ ನಿನ್ನನ್ನು ಬಿಟ್ಟು ಹೋಗುವ ಜಾತಿ ನಾನು ಮಾತೆ ನಿನ್ನನ್ನು ಹೇಳ್ಕೊಂಡು ಹೋಗ್ತೇನೆ ಅಂತ ಹೇಳಿ. ನಿನ್ನಲ್ಲಿ ಯಾರ ಶಕ್ತಿ ಉಂಟು? ಮಹಾನವರ ಶಕ್ತಿ ಉಂಟು. ಮತ್ತೆ ಮತ್ತೆ ಅದಕ್ಕೆ ನಿಮ್ಮ ಮಾತಿಗೆ ಮಾನ್ಯತೆ ನೇರವಾಗಿ ನನ್ನ ಜೊತೆಯಲ್ಲೇ ಬಂದು ನಾನು ಮುಂದೆ ನಿನ್ನನ್ನು ಕರೆಯುವ ತನಕ ಹೋಗ್ತಾ ಇದ್ದೇನೆ. ಓಯ್, ಎಂತದ್ದು ಸ್ವಾಮಿ ಇದು? ಹೆಣ್ಣ ಹೆಣ್ಣಲ್ಲಿ ಹೀಗಿರ್ತದ? ನನ್ನ ಕಲ್ಪನೆಯ ಬೇರೆ ಇನ್ನೊಂದು ಹೆಣ್ಣಿನ ಕುರಿತಾಗಿ ನೋಡಿದ್ರೆ ಬ್ರಹ್ಮನ ಸೃಷ್ಟಿ